ಇಪ್ಪತ್ತರಿಯ ನಿಖಲ್ದ ಬನ್ನಿ ಏನು ಎಂಕಲ ವಿಡಿಯೋ ಅಲ್ಪಲೆ ಅಂತ ನಿಮ್ಮ ಅಣ್ಣ ಗ್ರೇಟ್. ಬಂದ್ವಿ, ನಮ್ಮ ಮನೆಗೆ ಬಂದೆವು. ತಿನ್ರಿ ತಿನ್ರಿ. ಹರಿ ಓಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಚಾನಲ್ಗೆ. ನಾನು ಮತ್ತು ಅತ್ತಿಗೆ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಂದು ಸೋನು ಲೈಫ್ ಸ್ಟೈಲ್ ವ್ಲಾಗ್ ಅಂತ ಇತ್ತು ಚಾನಲ್. ಕೆಲವು ಫ್ಯೂಚರ್ ಸೇಫ್ಟಿಗೋಸ್ಕರ ಸೋನು ವ್ಲಾಗ್ ಆ್ಯಂಡ್ ಆ್ಯಕ್ಟಿಂಗ್ ಅಂತ ಮಾಡಿದ್ದೇನೆ. ಹಾಂ, ನೆಕ್ಸ್ಟ್ ಯಾರವ ನೋಡು ಪಲ್ಲೆ ಪಾತಿರ್ಲಿ ಪಾತಿರ್ಲಿ ಈ ಪಾತಿರಿಯ ನಿಖಲ್ದ ಬನ್ನಿ ಏನು ಎಂಕಲ ವಿಡಿಯೋ ಅಲ್ಪಲೆ ಅಂತ ಹಾಯ್ ಹೇಳಲ್ಲ ಪನ್ಲೆ ಆಯ್ತಾ ಅವನಿಗೆ ರಜೆ ತಿಕ್ಕಿ ಬಕ್ಕ. ಬಾಯ್ ಬಾಯ್. ಬಾಯ್ ಬಾಯ್. ಅಲ್ಲ ಸೂಪರ್ ಮಾರ್ಕೆಟಿಗ ಸೂಪರ್ ಮಾರ್ಕೆಟ್ಗೆ ಯೂಟ್ಯೂಬ್ ಚಾನಲ್ ಮಾಡ್ಲಿಕ್ಕೆ. ಅಯ್ಯೋ, ನಾವು ಧರ್ಮಸ್ಥಳದಲ್ಲಿರುವ ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಸ್ವಲ್ಪ ಐಟಮ್ ತಗೊಂಡು ಬರ್ಲಿಕ್ಕೆ. ಫಸ್ಟ್ ಮೆಡಿಕಲ್ ಕೋತಿಗೆ ತಗೋತೇನೆ ಮತ್ತು ಮಾರ್ಕೆಟ್ ಬಂದು ಸೀರೆ ಬರ್ರಾಗ ನಿಮ್ಮ ಅಣ್ಣ ಗ್ರೇಟ್. ಹಾಂ, ಮೂಳವೇ ಜನ ಅಂಚ ಓಡಾಡುವೇರೆ. ಮೂಳು ಬ್ರೇಕ್ ಇಟ್ಟಿಡ ಒಂದು ಗಾಡಿದ ಬ್ರೇಕ್ ಇಟ್ಟಿಲ್ಲ. ಇದು ಗೋಶಾಲೆ. ನಾವು ಫಸ್ಟಿಗೆ ಮೆಡಿಕಲಿಗೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಸೂಪರ್ ಮಾರ್ಕೆಟ್ಗೆ. ಜನ ಜಾಸ್ತಿ ಇಲ್ಲ ಈಗ ಜೋರಾಗ. ಓಕೆ ಓಕೆ, ವಿಡಿಯೋ ನಮ್ಮ ಮೊಬೈಲ್ ಬಂತು ಬೋರ್ಡ್ಗೆ. ಧರ್ಮಸ್ಥಳ ದೇವಸ್ಥಾನ ಬಂತು. ವಿಡಿಯೋ ನೋಡುವ ಅಲ್ಲಿಂದ ಕೈ ಮುಗಿದಿ. ಉಳ್ಳಲೆ ನಮ್ಮ ಮುಳ್ಳೆ ಉಂಟು ಬೋರ್ಡ್ ಅಂತ ಎದುರು ಉಂಟು. ನಾವಿಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಹೋಗ್ತೇವೆ. ಮೆಡಿಕಲ್ ತರಕಾರಿ. ಮುಳ್ಸೋಚೆ ತಗೊಳ್ಳಿಕ್ಕೆ ಉಂಟು. ಮುಳ್ಸೋಚೆ ಎಲ್ಲ ಬೇತೆ ಲಿಂಬುಲ ಅಲ್ಲೇ ಲಿಂಬು ಉಂಟು. ಆ ಕಡೆ ಕೇಳಲಿದ್ದಾರೆ ಉಂಡಟ ಬಂದ್ವಿ. ಇನ್ನು ನೆಕ್ಸ್ಟ್ ಸೂಪರ್ ಮಾರ್ಕೆಟಿಗೆ. ಅಂತೀನಲ್ಲ ಪುಲ್ಲಡ ಮುಂದ್ರಲ್ಲೇನ್ರಿ ಹೋಗೋಣ. ಕುಂತಿ ಸೈಡ್ ಸ್ವಲ್ಪ ಕಡೆಗಿಂಚೆ ಬರೋಣ ಅಂತ. ಸೂಪರ್ ಮಾರ್ಕೆಟ್ ಈ ಸೈಡ್, ನಮ್ಮ ರೈಟ್ ಸೈಡ್. ಓ ಹೋ ಹೋ ಹೋ, ನಿಂಕುಳೆ ಬಲೆ ನೀವೇ ಬನ್ನಿ ಹೋಗುವ. ಇದು ಸೂಪರ್ ಮಾರ್ಕೆಟ್. ಬಿಸಿಲು ಹೇಗನೇ ಬೋ. ನಾನು ಹೆಚ್ಚಿಗೆ ಇಲ್ಲಿಗೆ ಬರೋದು ಎಂತ ತಗೊಳ್ಳಿಕ್ಕಿದ್ರೆ ದಿನಸಿ ಐಟಮ್ ಎಲ್ಲ ಸೂಪರ್ ಮಾರ್ಕೆಟ್ಗೆ ಎಲ್ಲ ಒಂದೊಂದು ಐಟಮ್ ನೋಡ್ತಾ ಹೋಗೋ ನೆನಪಾಗ್ತದೆ ಯಾವ ಐಟಮ್ ಬೇಕು ಯಾವ ಐಟಮ್ ಬೇಡ ಅಂತ.
ಬಸರ ಇಟ್ಟಿನ ಜಾಲ ಬೋಟ್ರಿ ಅಂತ ಮ್ಯಾಗಿ ತಿಂಡಿ ನನ್ನ ಬೋಂಡ ಸೂಲೆ ಪಲಾವ್ ಮಸಾಲೆ ಐಟಮ್ ಪೂರ ಈ 3 ಸೂಪದ ಐಟಮ್ ಮೂಳು ಸುಕ್ಕ ನಮಕ್ ಇಂಚಿನ ಇನ್ನೇ ಪೂರ ತಿಂಡಿಗೆ ಬೋಡು ಅವಕ್ಕೆ ಉಂಟ ಹೊರಕ್ಕೆ ಅರ್ಜೆಂಟ್ ಬೋಡಿತ್ತು ನಾವು ಜಲಾಂಜಿ ಮುಟ್ಟಾಗ ಶೇಮಿಗೆ ಬೋಡ ಶಾವಿಗೆ ಒಂಜಿ ಪಾಪಣ ಒಂಜಿ ಫುಲ್ ದಿನಕ್ಕೆ ನಮಕ್ ಮಲ್ಲಗೆ ತೊಂಡ ಅವುಗೆ ತೊಂಡ ಪಂಡ ಪಡತ ಮತ್ತು ಮುಳ್ಳುಂಡು ಪದಂಗಿ ಇಪ್ಪಡ ನಾವಂತ ಒಂಜಿ ಪದಂಗಿ ಅಂಪುಳಿ ಒಂಜಿ ದಿನ ಅರ್ಧ ಕೆಜಿ ಬರ್ಪುಣತ್ತ ಬೆತ್ತು ಬಜಿಲಿ ಇಪ್ಪಡತ ಅರ್ಧ ಕೆಜಿ ಬಾಲೆಗ್ಲ ಹಾಕೋಣ ಟ್ರೇ ಕೊಣತ್ತ ಉಂಟಲೆ ಪಾಡ್ಲಿ ಪೂರ ಪಾಡ್ಲಿ ಬಜಿಲು ಶೇಡಿಗ್ಯಾನು ಬಜಿಲಾನು ಎಳ್ಳು ಗೊತ್ತುಂಡು ಯಾಕೆ ಜ್ಯೂಸಿಗೆ ಬೋರ್ಡ್ ಮಾಡಿರ್ತಾರತ್ತ ಎಳ್ಳು ಇಪ್ಪಡು ವೈಟ್ ಅಂತ ಗೊತ್ತಿದೆ ಅವಳು ಆ ಸೈಡ್ ಇಪ್ಪಡ ಪಂಡ ಒಂದು ಪೂರ ಎಣ್ಣೆ ಇದ್ದಿ ತುಪ್ಪ ಎಣ್ಣೆ ಉಂಡು ಒಂದಿಲ್ಲದ ಐಟಮ್ ಬೋಡು ಹುಳಿಲ ಉಂಡು ಅಂತೆಲ್ಲ ಅಂಜಿ ಬರ್ಪ ಎಲ್ಲ ಅಂಜಿ ಮುಟ್ಟ ಸುಧಾರ್ ಪರ ಸೂರಜಾದ ಬೋರ್ಡ್ ಉಂಟು ಗೋಧಿ ಹಿಟ್ಟು ನಿಗೆ ತೊಂದ್ಕನ ಚಪಾತಿ ಮಂಪರ ಹಾಪುಣೆ ಪಾಂಡದ ಇಂಕಲ್ನ ಆಶೀರ್ವಾದ ಒಂಚೂರು ಉಂಡು ಇಲ್ಲಡೆ ಒಂದಿದ್ದು ಬೈಯಾಗೆ ಪಂಡ ಚಪಾತಿ ಮಂತ ನೆಂಕ್ಲೆ ಬೊಳ್ಪು ತಿನ್ನಾರಾಗ ಹಾಪುಣ ಅಂತ ಅವಳ ಯಾಕಡೆ ಇಪ್ಪಿ ಇಷ್ಟ ಇಪ್ಪಿ ಉಂಡ ಸುಳ್ಳಿ ಅವಳಲ್ಲ ಅವಳು ಮುಳು ಎತ್ತೊಂಚೂರು ಮಲ್ಲ ಇದ್ಯಾ ಅಂತ ಓ ಮುಳ್ಳು ಓ ಖಾಲಿ ಆಗ್ತದೆ ನಮ್ಮ ಮುಂದೆ ನಾಳೆಗೆ ತೊಂತ ಚಾತ ಪುಡಿ ಉಂಡು ಕಾಫಿ ಪುಡಿ ಉಂಡು ಐದು ರೂಪಾಯಿ ಅದತ್ತು ಒಂದು 10 ರೂಪಾಯಿ ಏನು 5 ಪ್ಯಾಕೆಟ್ ಎಂದಕ್ಕೆ ಹಾಂ 8 ರೂಪಾಯಾ ಒಂದು 2 ಇಪ್ಪತ್ತು ಗೋಡಂಡ ಮತ್ತು ಒಂಜಿ ಪೂರ ಒಂಜಿ ಇಪ್ಪಿ ಹಾಂ 8 ರೂಪಾಯಿ ದಾರಿದ ಪೂರ ಮೂಡು ಒಂದು ಪೂರ ಇಂಚ ಐಟಮ್ ಬ್ಯಾಗ್ ಜೋಕುಲ್ನ ಪುಸ್ತಕ ಬೆತ್ ಕೊಡಪಾನದ ಪಜ್ಜೆ ಹೊರತ ಐಟಮ್ ನಮಗೆ ಸಿಕ್ಕುಣು ಪೇಟಿಗೆ ಇಂಚ ಪೋಡು ಬಂತಿದ್ದೆ ಉಜಿರೆಗೆ ಪೋಡು ಬಂತಿದ್ದೆ ಮೂಳೆ ಸುಧಾರ್ ಪರ ಹಾಕು ಟಿಫಿನ್ ಬಾಕ್ಸ್ ಇಡ್ತು ಸ್ಟೇಷನರಿ ಐಟಮ್ಲ ಉಂಡು ಒಂದು ಪೂರ ಇಂಚ ಅಂಚಿಂಚ ಸ್ಟೇಷನರಿ ಐಟಮ್ ಮಂದಿರಿಲ ಅಲ್ಲಿ ಬಾಟಲ್ಸ್ ಪಿರ ಅಂಚಡ್ ಬ್ಯಾಗ್ಲ ಇಪ್ಪೋಡು ನಮ್ಮ ಅವಳು ಸೂಪ್ ಬಗ್ಗೆ ತೊಂಡತ್ತೆ ಆ ಸೈಡ್ ಅಂಚೆ ಜೋಕುಲ್ನ ಗೊಬ್ಬುಣ ಬೋರು ಉಂಡು ಅವು ಖಾರ ಆಗ ಅವಳಿಗೆ ತೊಂಡ ಬಾಲೆಗೆ ಕೊಡೆ ಎಮರ್ಜೆನ್ಸಿ ಬೋಡಿತ್ನ ಪೂರ ಉಂಡು ಜೋಕುಲ್ನ ಕ್ರೀಮ್ ಓ ಜೋಕುಲ್ನ ಪೂರ ಮೂಳು ಉಂಡತಾ ನೆಕ್ಸ್ಟ್ ಮೂಳೆಗೆ ತೊಂಡು ಇನ್ನ ಬಡ ಸೂತು ಇತ್ತೆ ಉಂಡು ನೆಕ್ಸ್ಟ್ಗೆ ತೊನ್ನಾಗ ಇತ್ತು ನೋಡಿ ನಮಗೆ ಪಾತಿರ್ ತುಂಬ ಪರ್ತೆ ಪೋಪ್ನಗರ ಅದು ಐಸ್ ಕ್ರೀಮ್ ತಿಂದ್ರೆ ಬಲ್ಲಿ ಬಂತ್ರಿ ಅರ್ಥ ಮಾಮಿಗೆ
ಯಾವ ಐಸ್ ಕ್ರೀಮ್ ಬೇಕು ನಿಮಗೆ? ఇంకుందావా అంత గడబడి ఉంది లాకి కుల్ఫీలో ఉండు కుల్ఫీ ఇష్టం గడబడి ಚಮಚಲಾಗೆ ತೊಂಡ ಇಟ್ಟು ಅಂತ ಎಟ್ 4 500 ಅವರೆಲ್ಲ ಸೂಪ್ನ ಏನವರ ಸೂಪ್ನಲ್ಲಿದ್ದಿ ಅಂತಲೇ ಇಲ್ಲಿಂದ ನೋಡಿ ಹೇಗೆ ಕಾಣ್ತದೆ. ಕೊಂಡಾಯಿತು, ಮೆಡಿಕಲ್ಗೆ ಸಹ ಹೋದ್ವಿ, ಸೂಪರ್ ಮಾರ್ಕೆಟ್ ಕೂಡ ಆಯಿತು. ಎಂಟ್ಲು ಒಡೆಗೆ ಹೋಗ್ತಾರೆ ಕಾಯಿನೋಡ್ತು ಅಂತ ಬಂದ್ವಿ, ನಮ್ಮ ಮನೆಗೆ ಬಂದೆವು. ಮಕ್ಕಳನ್ನು ಕೂಡ ಆಡ್ತಾ ಇದ್ದಾರೆ. ಹಾಯ್. ಕ್ರಿಕೆಟ್ IPL MPL ಮಿಥಿಲ ನಗರ ಪ್ರೀಮಿಯರ್ ಲೀಗ. ಹಾ ಬಾಲ್ ಬರ್ತಿದ್ದಾರೆ. ಆಡಿ ಹಾ ಬನ್ನಿ. ಎಂಕಲ್ಲೊಂದು ಮಿನಿ ಬ್ಲಾಗ್. ಹೌದಾ? ಬಾಯ್. ಗಾಯ್ಸ್, ನಾವು ಮತ್ತೊಮ್ಮೆ ಹೋಗ್ತಾ ಇದ್ದೇವೆ ಪೇಟೆಗೆ ಬೊಂಡ ತರಲಿಕ್ಕೆ. ಬೊಂಡ ಮತ್ತೆ ಸ್ವಲ್ಪ ಇದು ಗೋಬಿ ತಗೊಂಡು ಬರುವ ಅಂತ. ಹಾಯ್ ಗಾಯ್ಸ್, ನಾವು ಈಗ ಬೊಂಡ ಮತ್ತೆ ಗೋಬಿ ತರಲಿಕ್ಕೆ ಹೋಗ್ತಾ ಇದ್ದೇವೆ. ಇವರು ಪೇಷಂಟ್, ಇವರಿಗೆ ಬೊಂಡ ಕುಡಿಲಿಕ್ಕೆ ಹಾಗೆ ಬೊಂಡ ತರಲಿಕ್ಕೆ ಪೇಷಂಟ್ ಜೊತೆ ಹೋಗ್ತಾ ಇದ್ದೇನೆ. ಪೇಷಂಟ್ ಗಾಡಿ ಬಿಡ್ತಾ ಇದ್ದಾರೆ. ಮೂಳಿದ್ಯಾಕ ನಮ್ಮ ಹಂಚಿಕೊಳ್ಳಿ ನಮಕ್ ರೈಟ್ ಒಂತ ಜನ ಆಯ್ತಲೆ ಒನ್ ಸೆಕೆಂಡ್ ರೈಟ್. ಈಗ ಹೋಟೆಲಿನ ಪಕ್ಕದ ಒಂದು ತಪ್ಪಲ್ ಹಾಕಿದ ಅಂಗಡಿ, ಅಲ್ಲಿ ಇರ್ತದೆ ಬೊಂಡ. ಅಲ್ಲಿ ಇಲ್ದಿದೆ ನಂಗೆ ಎಲ್ಲಿ ಅಂತ ಗೊತ್ತಿಲ್ಲ, ಇವ್ರ ಹತ್ರ ಕೇಳ್ಬೇಕು. ಮತ್ತೆ ಇನ್ನೊಂದು ಕೋಲ್ಡ್ ನೆಂತರ ಉಂಟು ವೈಶಾಲಿ. ಈಗ ಫ್ಯಾನ್ಸಿಗಲ್ಲ, ಫ್ಯಾನ್ಸಿ ಇಲ್ಲಿಂದ ಉದ್ದಕ್ಕೆ ಕಾಣುದೆಲ್ಲ ಫ್ಯಾನ್ಸಿ ತೈಲೋ ಲೈನ್ ಉಂಟು ಫ್ಯಾನ್ಸಿ. ಯಾವ ಸೈಜ್ ಇಲ್ಲಿ ಸಹ ಆಗ್ಬೋದು, ಇಲ್ಲಿ ಉಂಟಲ್ಲ, ಇಲ್ಲಿ ಸಹ ಗಾಡಿ ನಿಲ್ಲಿಸಿ. ಇಲ್ಲಿ ಸಹ ಆಗ್ಬೋದು. ನನ್ನ ಮಗಂದು ಕೈದು ದೃಷ್ಟಿಮಣಿ ಕಟ್ಟಾಗಿದೆ, ಒಂದು ಕಟ್ಟಾಗಿದೆ, ಇನ್ನೊಂದುಂಟು. ಅದಕ್ಕೆ ಬೇರೆ ತಗೊಂಡು ಬರುವ ಅಂತ. ಅಡೆ ಮುಡ್ಬೋಯ ಅಂಗಡಿಗೆ. ಸಿಗ್ಲಿಲ್ಲ, ಹಾಗೆ ಮುಂದೆ ನೋಡುವ ಅಂತ. ನಮಗೀಗ ಹೋಟೆಲ್ ಮಂಜುನಾಥಕ್ಕೆ ಹೋಗ್ಲಿಕ್ಕೆ ಉಂಟು, ಪಕ್ಕದಲ್ಲಿ ಕೇಳುವ. ಇಲ್ಲಿಗೆ ಬಂದಿದ್ದೇವೆ ಈ ಅಂಗಡಿಗೆ.
ಹಾಂ 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 ಸರಿ ಇರಲಿ. ಎಷ್ಟದು ಗೊತ್ತಿಲ್ಲ. ಸುನಿ ಎಷ್ಟಿದೆ? ಇದು ಬಳೆ ತಗೊಂಡ್ವಿ ಮಗುದ್ದು ಕೈಕಾರ. ಇನ್ನೀಗ ಮಂಜುನಾಥಕ್ಕೆ ಸಡನ್ ಬರ್ಪೇರು ಮುಲ್ಪ ಜಾಗ್ರತೆ ಅಣ್ಣಪ್ಪ ಬೆಟ್ಟ ಇದು ಹಾಂ ಅವಳೆ ಉಂಟು ಗೋಬಿ 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 ಇಲ್ಲಿ ಗೋಬಿ ತಗೊಳ್ಳಿಕ್ಕೆ ಬಂದ್ವಿ. ತಿನ್ರಿ ತಿನ್ರಿ. ಶುಭದ ಇದು 2 ಪ್ಲೇಟ್ ಗೋಬಿ, ನಾವು 2 ಮ್ಯಾಂಗೋ ಮತ್ತೆ 2 ಸೇವ್ ಪುರಿ ತಿಂದದ್ದು. ಇನ್ನೀಗ ಹೋಗುದು ಓಪ್ನಗರ ಗಾಡಿ ವೈಪರ ಓಪ್ನಗರ ಗಾಡಿಲೆಲ್ಲ ಒಟ್ಟು ಡಿಮ್ಮ ಸಿಕ್ತು. ಏನಾಯ್ತು ನಾವೇನು ಒಂಜಿ ಕಟ್ಟ ಹಾಕತ್ತು ನೋಡಿ ಗಾಯ್ಸ್. ಹಾಂ ಏನು ಕಟ್ಟ ಹಾಕೋಣ ಹೆಂಗ ಅದು ಮಂಡೆಲ್ಲ ಇದ್ದಿ. ಹಾಂ ಹಾಂ ಇವಾಗ ನೋಡಿ ಎಷ್ಟು ಜನ ಇದ್ದಾರೆ. ಆಗ ನಾವು ಬರುವಾಗ ಜನ ಇರಲೇ ಇಲ್ಲ. ಇವಾಗ ಸ್ವಲ್ಪ ಜನ ಆದರು, ಸ್ವಲ್ಪ ಅಲ್ಲ ತುಂಬಾನೇ ಆದರು. ಇದು ಇನ್ನು ಕೂಡ ಬರ್ತಾ ಇದ್ದಾರೆ. ಅಂದರೆ ನಾಳೆ ಶುಕ್ರವಾರ, ನಾಳ್ದು ರಂಜಾನ ರಜೆ ಉಂಟಾ ಅಂತ ಹಾಗೆ, ಮತ್ತೆ ನಾಳ್ದು ಭಾನುವಾರ ಅಲ್ಲ, ಬ್ಯಾಕ್ ಟು ಬ್ಯಾಕ್ ರಜೆ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಕೆತ್ತುನ ಕೆತ್ತಡ ಹಾಂ ಕೆತ್ತದ್ದು ಮಿತ್ತದ ಒಂದು ಕೆತ್ತು ಇಂಚ ಕೊತ್ತದ ಬರಲಿ ಬೆತ್ತಮ ಕಿಂಚನೆ ಸೀದಾ ಪೋಂಡಾನ್ ಕೂಡ ತಿರ್ಗದು ಪೋಡ್ ಅಂತಿದ್ದಿ ನಿಂಗೆ ಒಂಜಿ ರೋಡ್ ಸೋಜ ಪೋಯ್ಲಕ್ಕ ಹಾಕಿ ಥರ ಕೂಲ್ ಉಂಟು. ಮಳೆ ಬರ್ತದೆ ಅಂತ ಗೊತ್ತಿಲ್ಲ, ಬರಬೇಕಿತ್ತು ಇಷ್ಟೊತ್ತಿಗೆ ಬರೋದಾದರೆ ಅಂತ ಸುದ್ದಿ ಇಲ್ಲ. ಬಟ್ ವೆದರ್ ಮಾತ್ರ ಕೂಲ್ ಉಂಟು, ಖುಷಿ ಆಗ್ತದೆ. ನನಗೆ ಇಷ್ಟ ಈ ಥರ ಕತ್ಲೆ ಲೈಟಿಂಗ್ಸ್ ಆ ಒಂದು ಕತ್ಲೆ ಟೈಮಲ್ಲಿ ಜರ್ನಿ, ಕೂಲ್ ವೆದರ್, ಸ್ಕೈ. ಬೊಂಡೆ ಎಲ್ಲ ತಗೊಂಡು ಇನ್ನಿವಾಗ ಹೋಗೋದು ಮನೆಗೆ. ಊಟ ಆಯ್ತಾ? ಇದಿನ್ನೊಂದು ರೂಟ್ ನಮ್ಮ ಮನೆ ಕಡೆಗೆ ಹೋಗ್ಲಿಕ್ಕೆ. ಮಿತ್ತು ಹೊರಗಿದ್ದಿ ಇಂಚನೆ ಟರ್ನ್ ಬೈಕ್ ಹೋನ ಕಲ್ಪ ಲೈಟಿಂಗ್ಸ್ ಎಲ್ಲ ನೋಡಿ ಚಂದ ಆಯ್ತಾರ ಅತ ಕೊರ್ಲತ. ನಂಗೆ ಇಷ್ಟ, ಮಸ್ತ್ ಇಷ್ಟ ಇಂಚ ಕತ್ತಲೆ ಲೈಟಿಂಗ್ಸ್ ಟ್ರಾವೆಲ್ ಅವನ ಅವನಿಗೆ ಕೂಲ್ ವೆದರ್ ಆಯ್ತು. ನೋಡೋದು ಸಾಂಗ್ ಕೇಳೋದು ಕೋಡ್ ಮೇಲೆ ಓಡಿ ಸಾಂಗ್ ಖುಷಿ ಆಗ್ತದೆ. ಟ್ರೈನ್ 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 ರೈಟಿಗೆ ರೈಟಲ್ಲಿ ಇದು ಲಾಡ್ಜ್ ಒಂದು ನಮ್ಗೆ ಎಲ್ಲಿಗೆ ತಗೊಳ್ಳಿ. ಹಾಂ ಇಲ್ಲ ಇಲ್ಲ ಆಯ್ತು ಹೋಗ್ಬೋದು ತೊಂದರೆ ಇಲ್ಲ. ಹಾಂ ಮಿತ್ತು ಆಯ್ತು ಹಂಚಿಕೊಂಡ ಪಟ್ರಮೆಗೆ ಹೋಗ್ಕೊಂಡು ನಮ್ಮಕ್ಕ ನೆಕ್ ಹೋಗಿ ಸೋದರಕ ಪೂರ ಇಂಚಿ ರೋಡಿಗೆ ಪೋರೆಗೆ ಹಾಕೋದು. ಸೋದರಕ ಎಲ್ಲ ಹೋಗ್ಬೋದು ಆ ಕಡೆ ಈ ಕಡೆ ರೋಡಿಂದ. ಲೈಟ್ ದನ ದೇವರೇ ಗೊತ್ತು ಹೆಂಗೆ ಸತ್ಯ ಹೆಂಗ ಗಾಡ್ದ ಜಾಸ್ತಿ ಜಾಲ ಗೊತ್ತಿದ್ದು ಲೈಟ್ ಇದಲ್ಲ ಅತ್ತೆ ಹೆಂಗೆ ಅದೇ ಉಂಟು ಒಂಜಿ ನಿಮಿಷ ಇದ್ದಿ ಆನು ಕೆ ಬಿ ಬರ್ಪಣು ಚೂರು ದೂರ ಕೆ ಬಿ ಆಯ್ತು ನಮ್ಮನೆ ಒಂದು ಬರ್ಪಣು. ಮನೆಗೆ ರೀಚ್ ಆದವು. ಓಕೆ ಗಾಯ್ಸ್, ಮನೆಗೆ ರೀಚ್ ಆದ್ವಿ. ಇವಾಗ ಗಂಟೆ 7:11 ಆಯಿತು. ಸೊ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ.
ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೇಫ್ ಆಗಿರಿ. ಹೋದ್ ಬರ್ಪೆ ಬಾಯ್.